ಮಲ್ಪೆಯಲ್ಲಿರುವ ಶ್ರೀ ಹನುಮಾನ್ ವಿಠೋಬಾ ಭಜನಾ ಮಂದಿರ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ. ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದು, ನೂತನವಾಗಿ ನಿರ್ಮಿಸಿರುವ ಸುವರ್ಣ ಕಿರಣ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವೂ ನೆರವೇರಿತು. ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿದೆ ಶ್ರೀ ಹನುಮಾನ್ ವಿಠೋಬಾ ಭಜನಾ ಮಂದಿರ. ಈ ಮಂದಿರ ಇದೀಗ ಸುವರ್ಣ ಮಹೋತ್ಸವವನ್ನ ಆಚರಿಸಿಕೊಳ್ತಾ ಇದೆ. ಮಾತ್ರವಲ್ಲದೆ ಈ ಹಿಂದೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಭಜನಾ ಮಂದಿರ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಸುವರ್ಣ ಮಹೋತ್ಸವದ ಈ ಸಂಭ್ರಮದಲ್ಲಿ ಏಪ್ರಿಲ್ 2ರಿಂದ 23ರವರೆಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈಗಾಗಲೇ ವಾರ್ಷಿಕ ಭಜನಾ ಮಂಗಳೋತ್ಸವ ಮತ್ತು ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿದೆ. ಇನ್ನು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಒಡಿಯೂರಿನ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಆಶೀರ್ವಚನ ನೀಡಿದ ಅವರು, ಕಳೆದ 50 ವರ್ಷಗಳಿಂದ ಉತ್ತಮವಾದ ಕಾರ್ಯ ಶ್ರೀ ಕ್ಷೇತ್ರದಲ್ಲಿ ನಡೀತಾ ಇದ್ದು, ಮಲ್ಪೆಯ ಹನುಮಾನ್ ನಗರದಲ್ಲಿ ಬಂಗಾರದ ಹೂ ಅರಳಿದೆ ಎಂದು ಹೇಳುವುದಕ್ಕೆ ಸಂತೋಷವಾಗ್ತಿದೆ ಎಂದು ಹೇಳಿದರು. ಎಂಗೆ ತೋಜನೋ ಮಲ್ಪೆದ ಹನುಮಾನ್ ನಗರಡು ಒಂಜಿ ಬಂಗಾರದ ಪುರ್ಪ ಅರಳದನಂದು ಪಣಿಯರ ಇಂಕ ಸಂತೋಷ ಆವಂದುಂಡು. ಖಾಲಿ ಬಂಗಾರದ ಪುರ್ಪ ಮಾತ್ರ ಅರಳದನೆ ಎತ್ತೆ ಐಕ್ ಪರಿಮಳಲ ಪುಟ್ಟುದುಂಡು ಪಣಿಯರೆ ಎಂಗೆ ನೆನಾತ ಸಂತೋಷ ಆವಂದುಂಡು. ಈ ಪ್ರದೇಶಡು 5ನೇ ವರ್ಷದ ನೆಂಪುಗು ಸುವರ್ಣ ಕಿರಣ ಅಂತ ಒಂಜಿ ಕಟ್ಟಡದ ಒಂಜಿ ನಿರ್ಮಾಣ ಆದಿ ಅವಳ ಸಮರ್ಪಣೆ ಅಂಡಿ. ಈ ಭಾಗಡು ಒಂಜಿ ರೀತಿದ ಕಡಲ್ಗೆ ಮೊಣೆ ಪಾಡ್ದು ಉಪ್ಪುನಂಚಿನ ದೇವೇರಿ ಹನುಮಾನ್ ಪಣ್ಣಗ ಐಕ್ ಭಾರಿ ತತ್ವಗಳುಂಡು, ಶಕ್ತಿಗಳುಂಡು. ಕಾರ್ಯಕ್ರಮದಲ್ಲಿ ನೂತನ ಸುವರ್ಣ ಕಿರಣ ಕಟ್ಟಡದ ಉದ್ಘಾಟನೆಯನ್ನ ಒಡಿಯೂರು ಶ್ರೀಗಳು ನೆರವೇರಿಸಿದರು. ನಂತರ ಮಂದಿರದ ಸುವರ್ಣ ಮಹೋತ್ಸವದ ಪ್ರಯುಕ್ತ ಪ್ರಕಟಿಸಿದ ಸುವರ್ಣ ಕಿರಣ ಎಂಬ ಸ್ಮರಣ ಸಂಚಿಕೆಯನ್ನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ನಾಡೋಜ ಡಾ ಜಿ ಶಂಕರ್ ಅವರು ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಇಂದು ನಡೆದ ಕಾರ್ಯಕ್ರಮ ಎಲ್ಲರಿಗೂ ಅನುಕರಣೀಯ. ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಸಡಗರ ಸಂಭ್ರಮದಿಂದ ಆಚರಿಸಿ ಭಾರತದಾದ್ಯಂತ ಪಸರಿಸಲಿ ಎಂದು ಹೇಳಿದರು. ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಹರಿಯಪ್ಪಣ್ಣ ಯಾವಾಗಲೂ ಮಾತಾಡೋದಿಲ್ಲ, ಇವತ್ತು ಮನಸ್ಸು ಬಿಚ್ಚಿ ಅವ್ರು ಮಾತಾಡಿದ್ದಾರೆ. ಅವ್ರು ಏನೋ ಒಂದು ಆಶೆ ಇದೆ, ಖಂಡಿತ ಎಲ್ಲ 5 ಭಜನಾ ಮಂದಿರಗಳು ಸೇರಿ ಒಂದು ಹಬ್ಬದ ಹರಿದಿನಗಳಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಒಂದು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಮಾಡುವ. ಅದಕ್ಕೆ ಎಷ್ಟೇ ಖರ್ಚಾಗಲಿ ನಾವು ಭುವನೇಂದ್ರ ಕಿದಿಯವರು ಎಲ್ಲ ಇದ್ದೀವಿ ನಿಮ್ಮ ಜೊತೆ ಅಂತ ಹೇಳ್ತಾ ಎಲ್ರಿಗೂ ವಂದಿಸಿ, ಭಾಳ ಅತ್ಯುತ್ತಮ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇದು ಎಲ್ಲ ಭಜನಾ ಮಂದಿರಗಳಿಗೂ ಅನುಕರಣೀಯ. ಎಲ್ಲರೂ ಈಗ 50 ವರ್ಷ ಸಮೀಪ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಇದನ್ನು ನೋಡಿ ಖಂಡಿತ ಅವರು ಕೂಡ ಮಾಡ್ತಾರಂತ ಹೇಳ್ತಾ ದೇವರು ಎಲ್ಲರೂ. ಈ ಸಂದರ್ಭ ಮಲ್ಪೆಯ ಅಯ್ಯಪ್ಪ ಗುರು ಸ್ವಾಮಿ ಮಂದಿರದ ಗುರುಸ್ವಾಮಿ ಬಾಲಕೃಷ್ಣ ಮೀನ್, ಅಂತಾರಾಷ್ಟ್ರೀಯ ಈಜುಪಟು ಗಂಗಾಧರ್ ಜಿ ಕಡೆಕಾರ್ ಹಾಗೂ ಹಿಂದೂ ರುದ್ರಭೂಮಿಯ ಕಾರ್ಯನಿರ್ವಾಹಕರಾದ ಪಾಂಡುಕರ್ಕೇರ ಬೈಲಕೆರೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಹಾಗೆಯೇ ಮಹಿಳಾ ಕುಣಿತ ಭಜನಾ ತಂಡದ ಶಿಕ್ಷಕರಾದ ರಮೇಶ್ ಕಲ್ಮಾಡಿ ಹಾಗೂ ಕೊಡವೂರು ಭರತನಾಟ್ಯ ಶಿಕ್ಷಕಿಯಾಗಿರುವಂತಹ ವಿದುಷಿ ಉಷಾ ಹೆಬ್ಬಾರ್, ನಾಡೋಜ ಡಾ ಜಿ ಶಂಕರ್ ಅವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಇದೇ ವೇಳೆ ಪ್ರತಿಭಾ ಪುರಸ್ಕಾರ ಹಾಗೂ ಅಶಕ್ತರಿಗೆ ಸಹಾಯಧನವನ್ನ ನೆರೆದಿದ್ದ ಗಣ್ಯರು ವಿತರಿಸಿದ್ರು. ಈ ಸಂದರ್ಭ ಕೋಟ ಗೀತಾನಂದ ಫೌಂಡೇಶನ್ನ ಪ್ರವರ್ತಕರಾದ ಆನಂದ್ ಸಿ ಕುಂದರ್, ಹೋಟೆಲ್ ಕಿದಿಯೂರಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಭುವನೇಂದ್ರ ಕಿದಿಯೂರ್, ಮಲ್ಪೆ ಕಾರ್ತಿಕ್ ಗ್ರೂಪ್ನ ಮ್ಯಾನೇಜರ್ ಡೈರೆಕ್ಟರ್ ಆಗಿರುವ ಹರಿಯಪ್ಪ ಕೋಟ್ಯಾನ್, ಉದ್ಯಮಿ ಸಾಧು ಸಾಲಿಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಆಳ್ವಾಸ್ ವಿದ್ಯಾಸಂಸ್ಥೆಯ ಸುಮಾರು 400 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಂದ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಬಹಳ ಅದ್ಧೂರಿಯಾಗಿ ನಡೆಯಿತು.
ಕ್ಯಾಮರಾಮ್ಯಾನ್ ಶರತ್ ಸಾಲಿಯನ್ ಜೊತೆ ಭಾರತಿ ಟೀಕೆ V4 ನ್ಯೂಸ್ 24/7 ಮಲ್ಪೆ.